ಕೋವಿಡ್ ಸಂಕಷ್ಟದ ಸಮಯದಲ್ಲೂ ನಿರಂತರವಾಗಿ ತೈಲ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಳ್ಳಾರೆ ವಲಯ ಸಮಿತಿಯ ವತಿಯಿಂದ ಬೈಕ್ ಅನ್ನು ತಳ್ಳುವ ಮೂಲಕ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಎಸ್ಡಿಪಿಐ ರಾಜ್ಯ ಸಮಿತಿಯ ಸದಸ್ಯ ಗ್ರಾಮ ಪಂಚಾಯತ್ ಸದಸ್ಯ ಇಕ್ಬಾಲ್ ಬೆಳ್ಳಾರಿ ಅವರು ಮೋದಿ ಸರ್ಕಾರದ ದುರಾಡಳಿತದ ಬಗ್ಗೆ ಮಾತನಾಡಿದರು. ಇವತ್ತು ಜನವಿರೋಧಿಯಾದಂತಹ ನಿಲುವುಗಳನ್ನು ನೀತಿಗಳನ್ನು ತರುವುದರ ಮೂಲಕ ಜನವಿರೋಧಿಯಾದಂತಹ ರೀತಿಯಲ್ಲಿ ಇವತ್ತು ಬೆಲೆಗಳನ್ನು ಏರಿಕೆ ಮಾಡುವುದರ ಮೂಲಕ ಇವತ್ತು ಈ ದೇಶದಲ್ಲಿ ಯಾವುದೇ ಜನರಿಗೂ ಕೂಡ ಜೀವನ ಮಾಡಲಿಕ್ಕೆ ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿಯನ್ನು ಇವತ್ತು ತಂದುಬಿಟ್ಟಿದ್ದಾರೆ. ನಾವಿವತ್ತು ಅರ್ಥ ಮಾಡಿಕೊಳ್ಬೇಕಾದ್ದು ಇವತ್ತು ಈ ದೇಶದಲ್ಲಿ ತೈಲ ಬೆಲೆ ಇಡೀ ಪ್ರಪಂಚದಲ್ಲಿ ನೋಡುವುದಾದರೆ 191 ರಾಷ್ಟ್ರಗಳಲ್ಲಿ ಇಲ್ಲದಂತಹ ತೈಲ ಬೆಲೆ ಇವತ್ತು ಪೆಟ್ರೋಲ್ ಡೀಸೆಲ್ನ ಬೆಲೆ ಇವತ್ತು ನಮ್ಮ ದೇಶದಲ್ಲಿದೆ. ಇವತ್ತು ಕಚ್ಚಾ ತೈಲ ಇವತ್ತು ಸುಮಾರು 34-35 ರೂಪಾಯಿಗೆ ಕಚ್ಚಾ ತೈಲ ಸಿಗುವುದಾದರೆ ಇವತ್ತು ಕೇಂದ್ರ ಸರ್ಕಾರದ ತೆರಿಗೆ ಮತ್ತು ರಾಜ್ಯ ಸರ್ಕಾರದ ತೆರಿಗೆ ಅದೇ ರೀತಿಯಲ್ಲಿ ಡೀಲರ್ಗಳಿಗೆ ಕೊಡುವಂತಹ ಕಮಿಷನ್ ಅನ್ನು ಒಟ್ಟು ಸೇರಿಕೊಂಡು ಇವತ್ತು ಈ ದೇಶದಲ್ಲಿ ಪೆಟ್ರೋಲ್ನ ಬೆಲೆ ಇವತ್ತು ಶತಕ ಏರಿದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. 2013ರಲ್ಲಿ ನರೇಂದ್ರ ಮೋದಿ ಅವರ ಅಧಿಕಾರ ಹಿಡಿಯುವಂತಹ ಸಂದರ್ಭದಲ್ಲಿ ಈ ದೇಶದ ಜನರಲ್ಲಿ ಸುಳ್ಳುಗಳನ್ನು ಹೇಳಿಕೊಂಡು ನಾವು ನಿಮಗೆ ಒಳ್ಳೆಯ ದಿನಗಳನ್ನು ತರ್ತೇವೆ, ಅಚ್ಚೇ ದಿನವನ್ನು ಕೊಡ್ತೇವೆ ಅಂತ ಹೇಳುವಂತಹ ಹೇಳಿಕೆಗಳ ಮೂಲಕ ಈ ದೇಶದ ಜನರ ಮತಗಳನ್ನು ಗಿಟ್ಟಿಸಿಕೊಂಡಂತ ನರೇಂದ್ರ ಮೋದಿ ಹೇಳಿದ ಮಾತೇನು ಹೇಳಿದ್ರೆ ನಾವು ಪೆಟ್ರೋಲ್ ಡೀಸೆಲ್ನ ಬೆಲೆಯನ್ನು ಇಳಿಕೆ ಮಾಡ್ತೇವೆ ಈ ದೇಶದಲ್ಲಿ. ಈ ಸಂದರ್ಭದಲ್ಲಿ ಎಸ್ಡಿಪಿಐ ವಲಯ ಅಧ್ಯಕ್ಷ ಸಿದ್ದಿಕ್, ಕಾರ್ಯದರ್ಶಿ ಶಫೀಂ, ಎಸ್ಡಿಪಿಐ ರಾಜ್ಯ ಮುಖಂಡ ಶಾಫಿ ಬೆಳ್ಳಾರೆ, ವಲಯ ಸಮಿತಿಯ ಸದಸ್ಯರಾದ ಶಹೀದ್, ಸದ್ದಾಂ ಹುಸೇನ್, ಸಿದ್ದಿಕ್ ಟೌನ್, ಗ್ರಾಮ ಪಂಚಾಯತ್ ಸದಸ್ಯೆ ನಸೀಮಾ, ಪತಿ ಹ್ಯಾರಿಸ್ ಕಾರ್ಯಕರ್ತರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬೆಳ್ಳಾರೆ.